ಮಂಗಳೂರು ವಿಭಾಗದ ಭಜನಾ ಮಹಾಮಂಡಲ ಹಾಗೂ ಹನುಮಗಿರಿ ಕ್ಷೇತ್ರದ ಆಶ್ರಯದಲ್ಲಿ ಈಶ್ವರಮಂಗಲದ ಹನುಮಗಿರಿ ಕ್ಷೇತ್ರದ ಪುರಂದರದಾಸ ಭಜನಾಂಗಣದ ಕನಕದಾಸ ಮಂಟಪದಲ್ಲಿ ನಡೆದ ಭಜನಾ ಸಮರ್ಪಣಾ ಸಭಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕೇಂದ್ರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವರಾದ ಪ್ರತಾಪಚಂದ್ರ ಸಾರಂಗಿ ಅವರು ಭಾರತ ಮಾತೆಗೆ ಹೂ ಹಾಕುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದಲ್ಲಿ ಭಜನೆಗೆ ದೊಡ್ಡ ಪರಂಪರೆಯಿದ್ದು ಭಗವಂತನಲ್ಲೇ ಆತ್ಮ ನಿವೇದನೆ ಮಾಡಿಕೊಂಡು ಅನುಗ್ರಹ ಪಡೆಯಲು ಹಾಗೂ ಆಧ್ಯಾತ್ಮಿಕ ಉನ್ನತಿಗೆ ಭಜನೆ ಸರ್ವಶ್ರೇಷ್ಠ ಮಾಧ್ಯಮ ಅಂತ ಹೇಳಿದರು. साक्षात भगवान श्री कृष्ण से अवतार परंतु भक्त्यावतार समग्र जन समाजे भक्ति भावस्य उत्प्लावनम सृष्टि कृतवान्. समग्र जन समाजे भक्ति रसस्य प्रचंड स्रोत निर्माणं कृतवान्. स गायति हरेर्नाम हरेर्नामैव केवलं कलौ नास्तैव 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 गतिरन्यथा. अर्थात कलियुगे भजनस्य महिमा सर्वोपरि भवति. कठोर योग तपस्या भवतु अथवा ज्ञान मार्ग भवतु, कलियुगे सुलभ भवति भजन भक्ति साधनायाः एक अभिन्न अंग भवति. ಪ್ರಧಾನ ಭಾಷಣ ಮಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸರಕಾರ್ಯವಾಹ ಮುಕುಂದ ಅವರು, ಭಜನೆ ಭಕ್ತಿ ಪರಂಪರೆಯಿಂದ ಬಂದ ಬಹುದೊಡ್ಡ ಕೊಡುಗೆ. ಜ್ಞಾನಕ್ಕಿಂತಲೂ ಭಕ್ತಿ ಮನುಷ್ಯನನ್ನ ಎತ್ತರಕ್ಕೆ ಏರಿಸುತ್ತೆ. ಭಕ್ತಿ ಇದ್ದಲ್ಲಿ ಮಾತ್ರ ಸಮರ್ಪಣೆ ಇರುತ್ತೆ. ಭಜನೆ ವರ್ತಮಾನದ ಕೆಲಸಗಳನ್ನು ನೆನಪಿಸುವ ಕೆಲಸ ಮಾಡುತ್ತೆ ಎಂದರು. ಜ್ಞಾನ ಅಂತ ಹೇಳಿದಾಗ ಅನೇಕ ಬಾರಿ ಅದರೊಳಗೆ ತತ್ವಗಳಿರುತ್ತೆ, ತರ್ಕ ಇರುತ್ತೆ, ವಿಚಾರ ಇರುತ್ತೆ. ಭಕ್ತಿ ಅಂತ ಹೇಳಿದಾಗ ಅತ್ಯಂತ ಮುಗ್ಧತೆ ಇರುತ್ತೆ, ಪ್ರೇಮ ಇರುತ್ತೆ. ಅದಕ್ಕೆ ಯಾವುದೋ ವಿಚಾರ, ತರ್ಕ, ವಾದ ಇದ್ಯಾವುದರ ಅಗತ್ಯ ಇಲ್ಲ. ಭಕ್ತಿಯಲ್ಲಿ ಕೇವಲ ಭಾವನೆ ಮಾತ್ರ. ಒಂದು ರೀತಿಯಲ್ಲಿ ಜ್ಞಾನದಲ್ಲೂ ಯಾವುದು ನಿರಪೇಕ್ಷವಾದ ಜ್ಞಾನ ಅದಲ್ಲ. ಈ ಜ್ಞಾನ ನನಗೆ ಸಿಗೋದ್ರಿಂದ ಏನೋ ಆಗ್ಬೇಕು ಅಂತ ಮನಸ್ಸಲ್ಲಿ ಇಲ್ಲ. ಯಾವುದನ್ನ ಪ್ರೂವ್ ಮಾಡೋದಕ್ಕೆ, ಯಾವುದನ್ನ ಸಾಬೀತು ಮಾಡೋದಕ್ಕೆ ಹೋಗಲ್ಲ. ಅಂತ ಜ್ಞಾನ ಭಕ್ತಿನೇ ಆಗಿರುತ್ತೆ. ಅದೇ ರೀತಿ ಭಕ್ತಿಯು ಕೂಡ ಈ ಭಜನೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ನನಗೇನು ಸಿಗಬೇಕು ಅಂತಿದ್ರೆ ಅದು ಸಾಪೇಕ್ಷವಾದ ಭಕ್ತಿ. ಅಧ್ಯಕ್ಷತೆ ವಹಿಸಿದ್ದ ಭಜನಾ ಸಂಭ್ರಮ ಸ್ವಾಗತ ಸಮಿತಿಯ ಅಧ್ಯಕ್ಷ, ಮೂಡಬಿದ್ರೆಯ ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಮೋಹನ ಆಳ್ವ ಅವರು ಮಾತನಾಡಿ, ಭಜನೆಗೂ ಸಾಹಿತ್ಯಕ್ಕೂ ಬಹಳಷ್ಟು ಸಂಬಂಧವಿದ್ದು ಭಕ್ತಿ ಲೌಕಿಕವಾದ ನೋವು ಸೋಲುಗಳನ್ನು ನಿವಾರಿಸುವ ದಾರಿಯಾಗಿದೆ ಎಂದರು. ಶ್ರೀಮಂತರಿರಬಹುದು, ಶ್ರೀ ಸಾಮಾನ್ಯರಿರಬಹುದು, ಅಥವಾ ಯಾವುದೇ ರೀತಿಯ ಒಂದು ಅಧಿಕಾರಿಗಳಿರಬಹುದು, ಇವರೆಲ್ಲರೂ ತಮ್ಮ ಅಹಂಕಾರವನ್ನು ಕಳೆದು ನಿಜವಾದ ಮನುಷ್ಯರಾಗುವುದೇ ದೇವರಿಗಳು, ಭಕ್ತಿಯರು. ಇಂತಹ ಭಜನಾ ಸಾಹಿತ್ಯ ನಮಗೆ ನೆಮ್ಮದಿಯನ್ನು ಹೆಚ್ಚು ಮಾಡಿ, ಅಹಂಕಾರವನ್ನು ಕಡಿಮೆ ಮಾಡಿ ನಮ್ಮನ್ನು ಮನುಷ್ಯರಾಗಿಸುವ ಒಂದು ಸಾಧನೆ. ಭಜನೆಯಲ್ಲಿರುವ ಸಾಹಿತ್ಯ ಅಮೋಘವಾದುದು ಮತ್ತು ಸರಳವೂ ನೀತಿಬೋಧಕವೂ ಆಗಿದೆ. ಉದಾಹರಣೆಗೆ ಭಾಗ್ಯದ ರಶ್ಮಿಯ ಬಾರಮ್ಮ ಎಂಬ ಒಂದು ಪದವನ್ನು ನೋಡಿದರೆ ಎಷ್ಟು ಸರಳವಾಗಿದ್ದುಕೊಂಡು ನಮಗೆ ಬಹಳ ಪ್ರಮುಖವಾಗುವಂತಹ ಐಶ್ವರ್ಯವು ನಮ್ಮ ಜೀವನದಲ್ಲಿ ಯಾವ ರೀತಿ ನಮ್ಮಲ್ಲಿ ಬರಬೇಕು ಎಂಬುದನ್ನು ಎಷ್ಟು ಒಂದು ಸುಂದರವಾಗಿ ಅದನ್ನು ತಿಳಿಸಿದ್ದಾರೆ. ಈ ವೇಳೆ ಯಕ್ಷಗಾನ ಭಾಗವತ ಸತೀಶ್ ಶೆಟ್ಟಿ ಪಟ್ಲ ಅವರು ಯಕ್ಷಗಾನ ಶೈಲಿಯ ಪ್ರಾರ್ಥನೆ ಹಾಡಿದರು. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣೋ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ. ಇನ್ನು ಸಂಜೆ ಶಂಖೋದ್ಘೋಷದೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸ್ವಾಮೀಜಿಗಳು ದೀಪ ಬೆಳಗುವ ಮೂಲಕ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. 1300 ಭಜನಾ ತಂಡಗಳ ತಲಾ 5 ಸದಸ್ಯರಂತೆ ಒಟ್ಟು 6500 ಭಜಕರು ಭಜನಾಂಗಣದಲ್ಲಿ 1300 ದೀಪಗಳನ್ನು ಬೆಳಗಿ 6 ಭಜನೆಗಳನ್ನು ಹಾಡಿದ 48 ನಿಮಿಷಗಳ ಈ ವಿಶೇಷ ಭಜನಾ ಕಾರ್ಯಕ್ರಮ ಇತಿಹಾಸವನ್ನ ಸೃಷ್ಟಿಸಿತು. ಶರಣು ಬೆಳಕನೆ ಗಣಪತಯೇ ನಮಃ.
ಪುತ್ತೂರಿನ ಜಗದೀಶಾಚಾರ್ಯ ಮತ್ತು ರಾಮಕೃಷ್ಣ ಕಾಟುಗುಕ್ಕೆ ಸಂಗಡಿಗರು 6 ಭಜನೆಯನ್ನ ವೇದಿಕೆಯಲ್ಲಿ ಹಾಡಿದ್ರು. ಭಜನಾಂಗಣದಲ್ಲಿದ್ದ ಸಾವಿರಾರು ಸಂಖ್ಯೆಯ ಭಜಕರು ಅದನ್ನ ಏಕಕಾಲದಲ್ಲಿ ಹಾಡುವ ಅಪರೂಪವಾದ ಈ ಭಜನಾ ಸಂಭ್ರಮ ಭಜನಾ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆಯಿತು. ಏಕಕಾಲದಲ್ಲಿ ಬೆಳಗಿದ ದೀಪಗಳು ಶೋಭಾಯಮಾನವಾಗಿ ಕಂಗೊಳಿಸಿತು. ಮಾತ್ರವಲ್ಲದೆ ಪ್ರೇಕ್ಷಕ ವರ್ಗದ ಮನಸೂರೆಗೊಳ್ಳುವ ಜೊತೆಗೆ ಭಕ್ತಿಯ ಕಡಲಲ್ಲಿ ತೇಲಿಸಿತು. ಪೇಜಾವರ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರ ನಿಧನದ ಹಿನ್ನೆಲೆಯಲ್ಲಿ ಭಜನಾ ಸಂಭ್ರಮ ಕಾರ್ಯಕ್ರಮವನ್ನ ಸ್ವಾಮೀಜಿಯವರಿಗೆ ಭಜನಾ ಸಮರ್ಪಣಾ ಕಾರ್ಯಕ್ರಮವಾಗಿ ನಡೆಸಿ ಗೌರವ ಸೂಚಿಸಲಾಯಿತು. ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಅತಿಥಿಗಳು ಪುಷ್ಪಾರ್ಚನೆಗೈದು ಗೌರವ ಸಲ್ಲಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ಷೇತ್ರೀಯ ಕಾರ್ಯಕಾರಿಣಿ ಸದಸ್ಯ ಡಾ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಸ್ವಾಮೀಜಿಯವರಿಗೆ ನುಡಿ ನಮನ ಸಲ್ಲಿಸಿದರು. 88 ವರ್ಷದ ಒಬ್ಬ ಯುವಕ, ಬಾಗಿದ ಶರೀರ ಆದರೆ ಭಾಗದ ಮನಸ್ಸು. ಅವರಿಗೆ ಹೂವ ಹಾಕಿದ್ದಾರೆ, ಹಾರ ಹಾಕಿದ್ದಾರೆ, ತುರಾಯಿಗಳು ಹಾಕಿದ್ದಾರೆ ಅವರ ಕೃತಿಗೆ. ಆದರೆ ಎಂದು ಕೂಡ ಗರ್ವ ಅಹಂಕಾರ ಅವರ ಜೀವನದಲ್ಲಿ ನಾವ್ಯಾರು ನೋಡಿದ್ದೇ ಇಲ್ಲ. ಒಬ್ಬ ರಾಷ್ಟ್ರ ಸಂತ ಅವರು ಹಿಂದುತ್ವಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟವರು. ಶೋಭಾಯಾತ್ರೆಯಲ್ಲೂ ಸಮರ್ಪಣಾ ಯಾತ್ರೆಯಾಗಿ ನಡೆಸಲಾಯಿತು. ರಾತ್ರಿ ನಡೆಯಬೇಕಿದ್ದ ಆಳ್ವ ಸ್ವದೇಶಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ರದ್ದುಪಡಿಸಲಾಯಿತು. ಈ ಸಂದರ್ಭ ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿ, ಮಾಣಿಲ ಶ್ರೀಧಾಮದ ಮೋಹನ್ ದಾಸ್ ಸ್ವಾಮೀಜಿ, ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ, ಕಣಿಯಾರು ಚಾಮುಂಡೇಶ್ವರಿ ಕ್ಷೇತ್ರದ ಮಹಾಬಲೇಶ್ವರ ಸ್ವಾಮೀಜಿ, ಓಂ ಶ್ರೀ ಮಠದ ವಿದ್ಯಾರಣ್ಯ ಸರಸ್ವತಿ ಸ್ವಾಮೀಜಿ, ಮಾತಾ ಶಿವಜ್ಞಾನಮಯಿ, ಧರ್ಮಶ್ರೀ ಪ್ರತಿಷ್ಠಾನದ ಮಹಾಪೋಷಕ ಮಹಾಬಲೇಶ್ವರ ಭಟ್ ಕೊನೆತೋಟ, ಅಳದಂಗಡಿಯ ಪದ್ಮಪ್ರಸಾದ್ ಅಜಿಲಾ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ಷೇತ್ರೀಯ ಕಾರ್ಯವಾಹ ತಿಪ್ಪೇಸ್ವಾಮಿ, ಕರ್ನಾಟಕ ದಕ್ಷಿಣ ಪ್ರಾಂತ ಸಹಸಂಘ ಚಾಲಕ ಡಾ ವಾಮನ ಶೆಣೈ, ದಕ್ಷಿಣ ಪ್ರಾಂತ ಪ್ರಚಾರಕ ಗುರುಪ್ರಸಾದ್, ಶಾಸಕರಾದ ಡಾ ಸುಧಾಕರ್ ಚಿಕ್ಕಬಳ್ಳಾಪುರ, ಸಂಜೀವ ಮಠಂದೂರು, ಎಸ್ ಅಂಗಾರ ಸುಳ್ಯ, ಹರೀಶ್ ಪೂಂಜಾ ಬೆಳ್ತಂಗಡಿ, ಕುಂಟಾರು ರವೀಶ್ ತಂತ್ರಿ, ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಪ್ರಸನ್ನ ದೇಶಪಾಂಡೆ, ಕೊಡ್ಮಣ್ಣು ಕಾಂತಪ್ಪ ಶೆಟ್ಟಿ, ಸುನಿಲ್ ಆಚಾರ್ಯ, ಮಧೂರು ಕ್ಷೇತ್ರದ ಕೃಷ್ಣ ಉಪಾಧ್ಯಾಯ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.